ಮಂಗಳೂರಿನ ಖ್ಯಾತ ಚಿತ್ರಕಲಾವಿದೆ ವೀಣಾ ಐತಾಳ್ ಅವರು ಇದೀಗ ಪ್ರಪ್ರಥಮ ಬಾರಿಗೆ ಸರ್ವಜ್ಞ ಪೀಠವನ್ನು ಅಲಂಕರಿಸಲಿರುವ ಶಿರೂರು ಮಠಾಧೀಶ ಶ್ರೀ ವೇದವರ್ಧನ ಶ್ರೀಪಾದರ ವರ್ಣರಂಜಿತ ಚಿತ್ರವನ್ನು ರಂಗೋಲಿಯಲ್ಲಿ ಮೂಡಿಸುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ವೀಣಾ ಐತಾಳ್ ಅವರು ಯಕ್ಷಗಾನದ ಮುಖವಾಡಿಕೆ, ದೇವಿ, ದೇವತೆ ಸೇರಿದಂತೆ ಬೃಹತ್ ಗಾತ್ರದ ರಂಗೋಲಿಯನ್ನು ಮೂಡಿಸುವ ಮೂಲಕ ಅವರು ಪ್ರಸಿದ್ಧರಾಗಿದ್ದಾರೆ. ಪ್ರಸ್ತುತ ಉಡುಪಿ ಕೃಷ್ಣನಗರದಲ್ಲಿ ಪರ್ಯಾಯ ಪೀಠವನ್ನೇರಲಿರುವ ಶಿರೂರು ಮಠಾಧೀಶರ ಚಿತ್ರವನ್ನು ರಂಗೋಲಿಯಲ್ಲಿ ಮೂಡಿಸುವ ಮೂಲಕ ಸಾರ್ವಜನಿಕರಿಂದ ಒಳಗಾಕಿದ್ದಾರೆ.